ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಇನ್ನಿತ ಮಲ್ಲ ಸುದ್ದಿಲು ಮುಲ್ಕಿ ಕೋಲ್ನಾಡು ರಾಜ್ಯ ಮಟ್ಟದ ಕೃಷಿ ಮೇಳ ಕೃಷಿ ಸಿರಿ 2022 ಉದಿಪನ ಜವಣ ಜವಂದಿಲೆಡ ಕೃಷಿ ಬಗೆಟ್ ಪ್ರೀತಿ ಮೂಡುನ ಕೆಲಸ ನಡಪಡು ಯೋಗಿ ಆದಿತ್ಯನಾಥ್ ರಡ್ಡನೇ ಸರ್ತಿಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಕದ್ರಾ ಜೋಗಿ ಮಠಟು ಸಂಭ್ರಮ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಬಿಜೆಪಿ ವಿಜಯೋತ್ಸವ ನೀರ್ದ ಬಿಲ್ಲಡು ಪಾಡುನ ದಂಡದ ಕಾಸನ್ನು ಬುಡ್ದು ಬುಡ್ಕೊಂಡು ಪಾಕದಿನೊಡ್ದು ನೀರ್ದ ಬಿಲ್ಲಡು ಸಮಸ್ಯೆ ಅಂಚಾದ ನಿರ್ಧಾರ ಮೇಯರ್ ಪ್ರೇಮಾನಂದ ಶೆಟ್ಟಿ ಜ್ಯೇಷ್ಠ ನಿರ್ದೇಶನದ ಹರೀಶ ವಯಸ್ಸು 36 ಕನ್ನಡ ಸಿನಿಮಾ ರಾಜ್ಯ ಡೋರ್ಮಿಡು ಬಿಡುಗಡೆ ವಾರ್ತೆದ ವಿವರ ಮುಲ್ಕಿ ಕೈತಲ್ದ ಕೋಲ್ನಾಡು ರಾಜ್ಯ ಮಟ್ಟದ ಕೃಷಿ ಮೇಳ ಕೃಷಿ ಸಿರಿ 2022 ಶುಕ್ರವಾರ ಉದಿಪನಾಡು ಪೇಜಾವರ ಮಠಾಧೀಶರು ಮುಲ್ಕಿ ಸೀಮೆ ಸಾವಂತರಸರು ಪಡುಪಣಂಬೂರು ಗ್ರಾಮ ಪಂಚಾಯತ್ ಗುರ್ಕಾದಿ ಮಂಜುಳಾ ಪಾಲ್ಗೊಂಡಿರು. ಮುಲ್ಕಿ ಕೈತಲ್ದ ಕೋಲ್ನಾಡು ರಾಜ್ಯ ಮಟ್ಟದ ಕೃಷಿ ಮೇಳ ಕೃಷಿ ಸಿರಿ 2022 ನಡಪಾಂದುಲ್ಲೆರು. ಕೃಷಿ ಸಿರಿ 2022 ಪಡುಪಣಂಬೂರು ಗ್ರಾಮ ಪಂಚಾಯತ್ ಗುರ್ಕಾದಿ ಮಂಜುಳಾ ಬಾವುಟ ಏರಾದು ಚಾಲನೆ ಕೊರಿಯರು. ಕೃಷಿ ಸಿರಿತ ಪಂಜುರ್ಲಿ ಚಾವಡಿನ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ತುಡರ್ ಬೊಲ್ಪು ಪೊತ್ತಾದ ಉದಿಪನ ಮಲ್ತದ ಕೃಷಿ ಸಿರಿ ಕೃಷಿ ಮೇಳಗೂ ಎಡ್ಡೆಪು ಬಯಕಿಯರು. ನಮ್ಮಲ್ಲಿ ಸಾಕಷ್ಟು ಜಲಸಮೃದ್ಧಿ ಇದೆ ಇವಾಗ. ಹಾಗೂ ಕಡಿಲು ಬಿದ್ದಂತಹ ಜಾಗಗಳು ತುಂಬ ಇದ್ದಾವೆ. ನಮ್ಮಲ್ಲಿ ಯುವಕರಲ್ಲಿ ಸಾಮರ್ಥ್ಯವೂ ಅಷ್ಟು ಇದೆ. ಹಾಗಾಗಿ ನಮ್ಮ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಹಚ್ಚ ಹಸಿರಾಗಿರುವ ಪರಶುರಾಮ ಕ್ಷೇತ್ರ ಯಾವತ್ತೂ ಕೂಡ ಹಚ್ಚ ಹಸಿರಾಗಿರುವಂತಹದ್ದು. ಅದನ್ನು ಮತ್ತೆ ಪುನಃ ಕೃಷಿ ಸಮೃದ್ಧವಾಗಿರತಕ್ಕಂತಹ ಪ್ರದೇಶವನ್ನಾಗಿ ಮಾರ್ಪಡಿಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಯುವಕರ ಮೇಲೆ ಇದೆ. ಹಾಗಾಗಿ ಈ ಸಮ್ಮೇಳನದಿಂದಾಗಿ ಯುವಕರಲ್ಲಿ ಉತ್ತಮವಾಗಿರತಕ್ಕಂಥ ಸ್ಫೂರ್ತಿ ಬೆಳೆದು ನಮ್ಮಲ್ಲಿ ಕೃಷಿಯ ಚಟುವಟಿಕೆಗಳು ಮತ್ತೆ ಪುನಃ ಪ್ರಾರಂಭ ಆಗಲಿ, ನಮ್ಮಲ್ಲಿ ಕೃಷಿ ಸಮೃದ್ಧವಾಗಲಿ. ನಾವೆಲ್ಲ ಪೂಜಾವಧಾನದ ದೇವರನ್ನು ಪ್ರಾರ್ಥನೆ ಮಾಡುವಂತಹದ್ದು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಅಂತ ಹೇಳಿಕೊಂಡು ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನ ಸಂತು ನಿರ್ಭಯ ಅಂತ ಹೇಳಿಕೊಂಡು ನಾವು ನಮ್ಮ ಭಾರತ ಮಾತೆಯನ್ನು ಪೂಜಿಸುವಾಗಲೂ ಕೂಡ ಸಸ್ಯ ಶ್ಯಾಮಲ ಅಂತ ಕರೀತಾ ಇದ್ದೇವೆ. ಆ ಸಸ್ಯ ಶ್ಯಾಮಲ ಆಗಿರತಕ್ಕಂತಹ ನಮ್ಮ ಭೂಮಿ ಸದಾಕಾಲ ಸಸ್ಯ ಶ್ಯಾಮಲೆಯಾಗಿರಬೇಕು. ಆ ದಿಶೆಯಲ್ಲಿ ಎಲ್ಲ ಯುವಕರಿಗೂ ಕೂಡ ನಮ್ಮ ನಾಡಿನ ಯುವಕರಿಗೆ ಈ ಸಮ್ಮೇಳನದಿಂದ ಸ್ಫೂರ್ತಿ ದೊರೆಯಲಿ ಎಂದು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಪೂಂಜಾ ಸಭಾ ಚಾವಡಿಡು ಮುಲ್ಕಿ ಸೀಮೆ ಅರಸರು ದುಗ್ಗಣ್ಣ ಸಾವಂತರು ತುಡರ್ ಬೊಲ್ಪು ಪೊತ್ತಾದ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಕೃಷಿ ಮೇಳವನ್ನು ಹಮ್ಮಿಕೊಂಡಿರುವ ಅವರ ನೇತೃತ್ವದಲ್ಲಿ ಕೃಷಿ ಮೇಳ ಆಗಿತ್ತು ಎನ್ನುವಂಥದ್ದು ನಮ್ಮ ಹಿರಿಯರಿಂದ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಆದರೆ ಅದು ಒಂದು ಜಿಲ್ಲಾ ಮಟ್ಟದ ಒಂದು ಕೃಷಿ ಮೇಳ ಇವತ್ತು ನಡೆಯುತ್ತಿರುವಂತಹದ್ದು ರಾಜ್ಯ ಮಟ್ಟದ್ದು, ರಾಜ್ಯದ ವಿವಿಧ ಭಾಗಗಳಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ. ಕೃಷಿಯ ಬಗ್ಗೆ ಒಲವು ಕಡಿಮೆಯಾಗುತ್ತಿರುವಂತಹ ಈ ಸಂದರ್ಭ, ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆಯಾಗಿರುವಂತಹ ಈ ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ವಿಶೇಷವಾಗಿರತಕ್ಕಂಥ ಒಂದು ಆಸಕ್ತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆಯುವಂಥದ್ದು ಅತ್ಯಂತ ಸಂತೋಷದಾಯಕ. ನಮ್ಮದು ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶ, ಕೃಷಿಕರೇ ಈ ದೇಶದ ಬೆನ್ನೆಲುಬು ಎಂದ ಈ ರೀತಿ ನಾವು ಹೇಳ್ತಾ ಇದ್ದೇವೆ. ಸುಮಾರು 75% ಹೆಚ್ಚಿನ ಜನರು ನಮ್ಮ ಕೃಷಿಕರು, ನಮ್ಮ ಹಿರಿಯರು ಕೃಷಿಕರು. ಆದರೆ
ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕೃಷಿಕರವಾಗಿದ್ರೂ ಕೂಡ ನಾವು ಕೃಷಿಕರಿಂದ ವಿಮುಖರಾಗ್ತಾ ಇದ್ದೇವೆ ಅನ್ನುವಂಥದ್ದು ಅತ್ಯಂತ ದುಃಖದಾಯಕವಾಗಿದ್ದ ಒಂದು ಸಂದರ್ಭ. బడకాయ భారతದ 5 రాజ్యాల విధానసభ ఓటుడు 4 రాజ్యాలు భారతీయ జనతా పక్ష ಗೆದ್ದಿದೆ. ಆ ಲೆಕ್ಕಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಬೇತೆ ಕಡಿಟ್ಟು ವಿಜಯೋತ್ಸವ ನಡಪಾದಿರು. 5 ರಾಜ್ಯಾల ವಿಧಾನಸಭಾ ಓಟುಡು ಭಾರತೀಯ ಜನತಾ ಪಕ್ಷ 4 ಗೆಂದಿನ ಲೆಕ್ಕಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡು ಪಕ್ಷದ ಕಾರ್ಯಕರ್ತರು ನಾಯಕರು ವಿಜಯೋತ್ಸವ ನಡಪಾದಿರು. ಕೆಂಜಾರ್ ಪೇಂಟೆಡು ನಡಪಾಯಿನ ವಿಜಯೋತ್ಸವ ಆಚರಣೆಡು ಚೀಪೆ ಕೊರ್ದು ಖುಷಿ ಪಟ್ಟುಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಒತ್ತುಗುರ್ಕಾರ್ಯರು ಈಶ್ವರ್ ಕಟೀಲ್, ಜಿಲ್ಲಾ ಯುವ ಮೋರ್ಚಾದ ಒತ್ತುಗುರ್ಕಾರ್ಯರು ಅಭಿಲಾಷ್ ಶೆಟ್ಟಿ ಕಟೀಲ್, ಸದಸ್ಯರು ಸತೀಶ್ ಬೊಕ್ಕ ನಾಯಕರು ಕಾರ್ಯಕರ್ತರು ಪಾಲ್ಗೊಂಡಿರು. ಬಂಟ್ವಾಳ ಬಿಜೆಪಿ ಗುರ್ಕಾರ್ಯರು ದೇವಪ್ಪ ಪೂಜಾರಿ, ಮಂಡಲ ಪ್ರಧಾನ ಕಾರ್ಯಕರ್ತರು ಡೊಂಬಯ್ಯ ಅರಳ, ಪ್ರಕಾಶ್ ಅಂಚನ್, ಸುದರ್ಶನ್ ಬಜ್ಜಾ, ಗಣೇಶ್ ರೈ ಮಾಣಿ, ಪುರುಷೋತ್ತಮ್ ಶೆಟ್ಟಿ ವಾಮದ ಪದವು, ರಂಜಿತ್ ಮೈರಾ, ಯಶೋಧರ ಗಾರ್ಬೊಟ್ಟು, ಪವನ್ ಕುಮಾರ್ ಶೆಟ್ಟಿ, ಮನೋಜ್ ಕೋಟ್ಯಾನ್, ಮಚೇಂದ್ರ ಸಾಲ್ಯಾನ್, ಪುಷ್ಪಾನಂದ, ಯತೀನ್ ಶೆಟ್ಟಿ, ಪುಷ್ಪರಾಜ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ಸಂಪತ್ ಸನಿಲ್, ಸಿತೇಶ್, ಕಾರ್ತಿಕ್ ಬಳ್ಳಾರ್, ಶರ್ಮಿತ್ ಜೈನ್, ಹರೀಶ್ ಪ್ರಭು ಪಾಲ್ಗೊಂಡಿರು. ಒಡಿಪುಡು ಸಂಭ್ರಮಾಚರಣೆ ಅಟ್ಟಣೆ ಆದಿತ್ತಂಡ ಚೀಪೆ ಕೊರ್ದು ಪಟಾಕಿ ಪುಡತದ ಖುಷಿ ಪಟ್ಟುಂಡಿರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಕೊಯ್ಲಾಡಿ ಸುರೇಶ್ ನಾಯಕ್ ಈ ಪೊರ್ತುಡು ಪಾತಿರ್ದು ಬಿಜೆಪಿಗೆ ಇಂದಿನ ಬಗೆಟ್ಟು ಮೆಚ್ಚುಗೆ ತೆರಿಪಾಯಿರು. ಮಣಿಪುರಲ್ಲಿರ್ಬೋದು, ಉತ್ತರ ಪ್ರದೇಶ ಇರಬಹುದು, 4 ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಬಂದು ದೇಶ ಇನ್ನಷ್ಟು ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡಿ ದೇಶದ ಆಂತರಿಕ ಇರ್ಬೋದು, ಬಾಹ್ಯ ಇರ್ಬೋದು, ಹೀಗೆ ಮೊನ್ನೆ ಉಕ್ರೇನ್ನ ಏನು ಯುದ್ಧದ ಸಮಯದಲ್ಲಿ ಭಾರತ ದೇಶ ಯಾವ ರೀತಿಯಲ್ಲಿ ಸನ್ಮಾನ್ಯ ಪ್ರಧಾನಿಯವರ ನೇತೃತ್ವದಲ್ಲಿ ಯಾವ ರೀತಿ ನಡ್ಕೊಂಡಿತ್ತು, ಅಲ್ಲೇ ವಿದ್ಯಾರ್ಥಿಗಳನ್ನು ಯಾವ ರೀತಿ ಕರ್ಕೊಂಡು ಬಂದಿತ್ತು ಅನ್ನೋದಕ್ಕೆ ಈ ದೇಶದ ಪ್ರಧಾನಿಯವರ ಏನು ವಿಶ್ವದ ನಾಯಕತ್ವ ಇದೆ ಅದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂತೂ ಒಳ್ಳೆಯ ರೀತಿಯ ಫಲಿತಾಂಶ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಕಾರ್ಯಕರ್ತರಿಗೆ ಒಂದಷ್ಟು ಹುಮ್ಮಸ್ಸು ಬಂದಿದೆ. ಮುಂದಿನ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 120ಕ್ಕೂ ಅಧಿಕ ಸೀಟನ್ನು ಗೆಲ್ಲುವ ಮುಖೇನ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಪುನಃ ಸರ್ಕಾರವನ್ನು ರಚಿಸುತ್ತೇವೆ ಅಂತ ಹೇಳ್ತಾ ನನ್ನನ್ನು ಮಾತನಾಡುತ್ತೇನೆ. ಕುಡ್ಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಫೀಸ್ ಎದುರು ನಡಪಾಯಿನ ವಿಜಯೋತ್ಸವ ಸಂಭ್ರಮಾಚರಣೆ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ್ ಬೆದ್ರಾ ವಿಜಯೋತ್ಸವ ಉದ್ದೇಶಿಸಾದ ಪಾತಿರಿಯರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮಿಜಾರ್, ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಮೇಯರ್ ಸುಮಂಗಲ, ಮೀನುಗಾರಿಕೆದ ನಿಗಮದ ಗುರ್ಕಾರ್ಯರು ನಿತಿನ್ ಕುಮಾರ್, ಕಸ್ತೂರಿ ಪಂಜಾ, ಸುಧೀರ್ ಶೆಟ್ಟಿ, ಕಿರಣ್ ಕುಮಾರ್, ಶಕಿಲಾ ಕಾವಾ ಪಾಲ್ಗೊಂಡಿರು. नरेंद्र मोदी जी के, जेपी नड्डा जी के, नरेंद्र कुमार कटील जी के, एस येडियूरप्पा जी के, ಬಸವರಾಜ್ ಎಲ್ಲ ಮತದಾರ ದೇವರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಹಾಗೂ ಹಗಲು ರಾತ್ರಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಜೆಪಿ ನಡ್ಡಾಜಿ ಅವರಿಗೆ ಪಾರ್ಟಿಗೆ ಮತ್ತೊಮ್ಮೆ ಇವತ್ತು ಈ ದೇಶದ ಮತದಾರ ದೇವರುಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಹೊಸ ವರ್ಷದಲ್ಲಿ ಮತ್ತೊಮ್ಮೆ ಸುವರ್ಣ ಯುಗ ಇವತ್ತು ಪ್ರಾರಂಭ ಆಗಿದೆ. ಮೊನ್ನೆ ನಡೆದಂತಹ ಪಂಚರಾಜ್ಯದ ಚುನಾವಣೆಯಲ್ಲಿ ನಮ್ಮೆಲ್ಲರ ನಿರೀಕ್ಷೆಯಂತೆ, ಅದೇ ರೀತಿ ಈ ದೇಶದ ಮತದಾರರ ನಿರೀಕ್ಷೆಯಂತೆ 5 ರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭೂತಪೂರ್ವವಾದಂತಹ ವಿಜಯವನ್ನು ದಾಖಲಿಸುವುದರ ಮುಖಾಂತರ ಪಾಕದಿನೊರ್ದು ನೀರ್ದ ಬಿಲ್ಲಡು ಸಮಸ್ಯೆ ಎದುರಿಸಾವುದುಪುನೆಡ್ದಾವ್ರ ಕುಡ್ಲ ಮಹಾನಗರ ಪಾಲಿಕೆ ಪಾಡ್ದಿನ ದಂಡದ ಕಾಸನ್ನು ಬುಡ್ದು ಬುಡ್ಪುಂಡೊಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ತೆರಿಪಾದರು. ಗುರುವಾರ ಕುಡ್ಲ ಮಹಾನಗರ ಪಾಲಿಕೆಡು ಮೇಯರ್ ಪ್ರೇಮಾನಂದ ಶೆಟ್ಟಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳ ಸಭೆ ನಡಪಾದು ನೀರದ ಬಿಲ್ಲಿಗೆ ಪಾಡುನ ದಂಡ ಕಾಸದ ಬಗೆಟ್ಟು ನಿರ್ಧಾರ ತೆರಿಪಾಯಿರು. ಮಹಾನಗರ ಪಾಲಿಕೆ ಪಾಡ್ದಿನ ದಂಡನಿದ ಕಾಸನ್ನು ಬುಡ್ದು ಬುಡ್ಪುಣೊಂದು 6 ತೆರಿಪಾದಿರು. ಪಾಕ ದಿನೋಡ್ದು ನೀರ್ದ ಬಿಲ್ಲಡು ಸಮಸ್ಯೆ ಎದುರಿಸಾವುದುಪುನೆಡ್ದಾವ್ರ ಮೇಯರ್ ಈ ನಿರ್ಧಾರ ದೆತ್ತೊಂದಿರು. ಈ ದುಂಬುದ ಪರಿಷತ್ ಸಾಮಾನ್ಯ ಸಭೆಟ್ಟು ಸಾರ್ವಜನಿಕರನ್ನ ನೀರ್ದ ಬಿಲ್ಲಡು ಪಾಡ್ದಿನ ದಂಡದ ಕಾಸನ್ನು ಪೂರಾ ಬುಡ್ದು ಕ್ರಮದತನರೆ ತೆರಿಪಾದಿತ್ತನು. ನೀರ್ದ ಬಿಲ್ಲು ಪಟ್ಟುನೇಕ ತಯಾರು ಮಲ್ತಿನ ತಂತ್ರಾಂಶಡು ಕೆಲವು ಯತ್ವಾಸಿಲು ತೋಜಿದ್ ಪೈದನು. ಸಾರ್ವಜನಿಕರ ಕೊರ್ನ ಬಿಲ್ಲಡು ಮಿಸ್ಟೇಕ್ ತೋಜಿದನು. ಅಂಚಾದ
ಈದುಂಬು ತಂತ್ರಾಂಶ ತಯಾರು ಮಲ್ತಿನ ದಿಯಾ ಸಿಸ್ಟಮ್ಸ್ ತಕ್ಲಿನ ಸಂಪರ್ಕ ಮಲ್ತದು ಹೊಸ ತಂತ್ರಾಂಶ ತಯಾರು ಮಲ್ಪರೆ ಅತ್ತಂಡ ಪರ ತಂತ್ರಾಂಶ ಸರಿ ಮಲ್ಪರೆ ಅಧಿಕಾರಿಗಳಿಗೂ ಮೇಯರ್ ತಿಳಿಪಾದಿರು. ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್ ಒತ್ತು ಕಮಿಷನರ್ ಆಡಳಿತದ ರವಿಕುಮಾರ್ ಅಭಿವೃದ್ಧಿದ ಗಣೇಶನ್ ಆರ್ ಕಾರ್ಯಪಾಲಕ ಇಂಜಿನಿಯರ್ ಲೈನ ಸುರೇಶ್ ರವಿಶಂಕರ್ ಗುರುಪ್ರಸಾದ್ ಬುಕ್ಕ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಸಭೆಟ್ಟು ಪಾಲ್ಗೊಂಡಿರು. ಕರಾವಳಿ ಜಿಲ್ಲೆಲೆಡು ಪುದರ್ ಪೋಯಿ ಕೊರಿಯೋಗ್ರಾಫರ್ ಆದಿತ್ತಿನ ರೋಷನ್ ಡಿಸೋಜಾ ಶುಕ್ರವಾರ ಕಾಂಡೆ ತೀರಿಯರು. ಉಳ್ಳಾಲ ಸೋಮೇಶ್ವರ ಗ್ರಾಮ ಪಿಲಾರ್ದ ರೋಷನ್ ರೇಗ್ 48 ವರ್ಷ ಪ್ರಾಯ ಆದಿತ್ತನು. ಉಳ್ಳಾಲ ಸೋಮೇಶ್ವರ ಗ್ರಾಮ ಪಿಲಾರ್ದ ರೋಷನ್ ಡಿಸೋಜಾ ಪನ್ಪುನಾರ್ ಶುಕ್ರವಾರ ಕಾಂಡೆ ತೀರಿಯರು. ಅರೆಗ್ 48 ವರ್ಷ ಪ್ರಾಯ ಆದಿತ್ತನು. ಕರಾವಳಿ ಜಿಲ್ಲೆಲೆಡು 6 ಪುದರ್ ಪೋಯಿ ಕೊರಿಯೋಗ್ರಾಫರ್ ಆದಿತ್ತದು ಟಾಪ್ ಈಗಲೈಸ್ ನಲಿಕೆ ಕೂಟ ಕಟ್ಟದು ಕರ್ನಾಟಕ ಮಾತ್ರ ಬೊಂಬಾಯಿ ಗೋವಡ್ ನಲಿಕೆದ ಪ್ರದರ್ಶನ ಕೊಡ್ದಿದ್ದರು. ತುಳುನಾಡಿದ ಕೊರಗಜ್ಜನ ಭಕ್ತಿರಾದಿತ್ತಿನ ರೋಷನ್ ರೆಗ್ ಮದುಮೆ ಆದಿಚಾಂಡು. ಅಪ್ಪೆ ಬೊಕ ಇರುವೆರು ಸೋದರರು ಬೊಕ ದಿಂಜ ಜನ ದೋಸ್ತಿಲೇನು ರೋಷನ್ ಡಿಸೋಜಾ ಆಗತ್ತಿದರು. ರೋಷನ್ ಡಿಸೋಜಾ ತೀರ್ನೇಕ್ ಸಿನಿಮಾ ರಂಗದಕ್ಲು ಅಭಿಮಾನಿಲು ಬಾರಿ ಬೇಜಾರು ತೆರಿಪಾದರು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶಡು ರಡ್ಡನೆ ಸರ್ತಿಗ್ ಮುಖ್ಯಮಂತ್ರಿ ಆಪು ನೀಡಿದವ್ರ ಕುಡ್ಲದ ಕದ್ರಾ ಜೋಗಿ ಮಟಟು ಬಾರಿ ಸಂಭ್ರಮ ನಿಲೆ ಊರ್ದುಂಡು. ಅಖಿಲ ಭಾರತ ವರ್ಷೀಯ ಅವಧೂತ್ ಯೋಗಿ ಮಹಾಸಭಾ ಬೇಕ್ ಬಾರಹ ಪಂಥದ ಮಹಾಂತ್ ಆದಿಪ್ಪುನ ಯೋಗಿ ಆದಿತ್ಯನಾಥ್ 12 ವರ್ಷಗೊರ ಕದ್ರಾ ಮಠದ ಜೋಗಿ ಅರಸರಿನ ಅಜತದ ಅಧಿಕಾರ ಕೊಡ್ಪೆರು. ಯೋಗಿ ಆದಿತ್ಯನಾಥ್ ಅಖಿಲ ಭಾರತ ವರ್ಷೀಯ ಅವಧೂತ್ ಯೋಗಿ ಮಹಾಸಭಾ ಬೇಕ್ ಬಾರಹ ಪಂಥದ ಮಹಾಂತ್ ಆದಿತ್ತದ 12 ವರ್ಷಗೊರ ಕುಡ್ಲ ಜೋಗಿ ಮಠದ ಮಠಾಧಿಪತಿಲೇನು ಯೋಗಿ ದುಂಬಾಳ್ತೇಡ್ ಅಜಪುವೇರು. ಬಾರಹ ಪಂಥದ ಪದಾಧಿಕಾರಿಲಿನ ಎದುರುಡು ಕುಂಭಮೇಳದ ಪುರ್ತುಡು ತ್ರಯಂಬಕೇಶ್ವರಡು 12 ಪಂಗೊಡಲಿನ ಸ್ವಾಮೀಜಿಯರು ಕುಡ್ಲಾ ಜೋಗಿ ಮಠದ ಅರಸರಿನ ಅಜಪುವೇರು. ಯೋಗಿ ಆದಿತ್ಯನಾಥ್ ಅಜತಿನ ಭೈರಾಗ್ ಪಂಥದ ಶ್ರೀ ಯೋಗಿ ನಿರ್ಮಲನಾಥ್ ಇತ್ತೆ ಕದ್ರದ ಜೋಗಿ ಅರಸರಾದುಳ್ಳೇರು. ಜೋಗಿ ಮಠಕ್ಕೂ 1000 ಹೆಚ್ಚ ಇತಿಹಾಸ ಉಂಡು. ಬೈರಾಗ್ ಕಪ್ಲಾನಿ ನಟೇಶ್ವರಿ ಬೊಕ್ಕ ಗಂಗಾನಾಥ ಪಂಗಡದ ದಾರ್ಶನಿಕರು ಮಾತ್ರ ಮಠಾಧಿಪತಿ ಆವಲಿ. ಪ್ರತಿಯೊಂದು ಪಂಗಡ 48 ವರ್ಷ ಮಗರ್ನಗ 12 ವರ್ಷದ ಒಂಜು ವಾಯ್ದೆಗ ಮಠಾಧಿಪತಿ ಆವಲಿ. ಉತ್ತರ ಪ್ರದೇಶದ ಗೋರಖ್ಪುರದ್ದು 2,000 ಕಿಲೋಮೀಟರ್ ದೂರಡುಪ್ಪುನ ಕುಡ್ಲದ ಜೋಗಿ ಮಠಕ್ಕೂ ಯೋಗಿ ಆದಿತ್ಯನಾಥ್ ಮಹಾಂತರಾದ ಸಂಸದರಾದ ಮುಖ್ಯಮಂತ್ರಿಯಾದ ಇಡಮುಟ್ಟ ಆಜಿ ಸರ್ತಿ ಬೈದರು. ಕರ್ನಾಟಕ ಗುಬನ್ನಗ ಇಡೆಗ ಬರಂದೆ ಇಜ್ಜಿ ಬತ್ತಂಡ ಅರೆಗ ವ್ಯವಸ್ಥೆ ಜೋಗಿ ಮಠೋಟೆ ಜೋಗಿ ಮಠದ ಪರ್ಯಾಯ ಪಟ್ಟಾಭಿಷೇಕ ಅರೆನ ಮಾರ್ಗದರ್ಶನೋಡು ನಡಪುಂಡು. 2ನೇ ಸರ್ತಿಗ ಗೆಂದದ 6 ಮುಖ್ಯಮಂತ್ರಿ ಆಪನವು ಕದ್ರದ ಜೋಗಿ ಮಠಕ್ಕೂ ಭಾರಿ ಸಂಭ್ರಮದ ಕ್ಷಣ ಆದಿತ್ತದ. ಶ್ರೀ ಯೋಗಿ ನಿರ್ಮಲನಾಥ್ ಬೊಕ್ಕ ಜೋಗಿ ಸಮುದಾಯದಕ್ಲು ಮೆಚ್ಚುಗೆ ತೆರಿಪಾಯರು. ಬೆದ್ರದ ಸುನೀತಾ ಭಂಡಾರಿ ಶ್ರುತಿ ಕೆಎಸ್ ಬೊಕ್ಕ ಜಾಯ್ಲಿನ್ ಹೊಸ ನ್ಯಾಯಾಧೀಶರಾದರು. ಈ ಮೂವರು ವಕೀಲರು ಇಂಚಿಪ್ಪ ನಡತಿನ ಸಿವಿಲ್ ಜಡ್ಜ್ ಪರೀಕ್ಷೆಗೆ ಕುಳಿದಿದ್ದರು. ಇಂಚಿಪ್ಪ ನಡತಿನ ಸಿವಿಲ್ ಜಡ್ಜ್ ಪರೀಕ್ಷೆಡ್ ದಕ್ಷಿಣ ಕನ್ನಡದ ಮೂವರು ವಕೀಲರು ನ್ಯಾಯಾಧೀಶರಾದ ಅಧಿಕಾರ ಪಡೆದಿರು. ಬೆದ್ರದ ಸುನೀತಾ ಭಂಡಾರಿ ಶ್ರುತಿ ಕೆಎಸ್ ಬೊಕ್ಕ ಜಾಯ್ಲಿನ್ ರೇನು ನ್ಯಾಯಾಧೀಶರನ ಪಟ್ಟಗೂ ದೀದಿತ್ತದು. ನ್ಯಾಯಾಧೀಶರನ ನೇಮಕಾತಿ ಸಮಿತಿ ಗೊತ್ತು ಮಲ್ತಿನ 75 ಜನ ಗೆಲ್ಮೆದ ಅಭ್ಯರ್ಥಿಲೇನ ಪಟ್ಟಿಡ್ ನ್ಯಾಯಾಧೀಶರನ ಪಟ್ಟ ಪಡೆದಿರು. ಸುನೀತಾ ಭಂಡಾರಿ ಬೆದ್ರದ ವಕೀಲರನ ಸಂಘದ ಸದಸ್ಯರಾದುಳ್ಳರು. ಒಡಿಪು ಜಿಲ್ಲೆದ ಮಲ್ಪೆ ಬಂದರಡ್ದು ಮೀನು ಪತ್ರೆ ಪೋಯ್ ನಕ್ಲೆಗ್ ಅಪರೂಪದ ಮೀನೊಂಜಿ ಬಲೆಕ್ ಬೋರ್ದುಂಡು. ಗರ್ಗಸ್ ಮೀನಂದು ಪುದರುಪ್ಪುನ ಈ ಮೀನು 205 ಕಿಲೋ ತೂಕ ಇತ್ತದು. ಕ್ರೇನ್ ಗಳಸದು ಓಡೋಡ್ದು ಮಿತ್ತು ಒಯ್ತದೇರು. ಒಡಿಪು ಜಿಲ್ಲೆದ ಮಲ್ಪೆ ಬಂದರಡು ಮೀನು ಪತ್ತು ನಕ್ಲು ಮೀನು ಪತ್ತರೆ ಪೋದಿತ್ತಿನ ಪುರ್ತುಡು ಅಳಿಯೊಂದುಪ್ಪುನ ಅಪರೂಪದ ಗರ್ಗಸ್ ಮೀನೊಂಜಿ ಬಲೆಕ್ ಬೋರ್ದುಂಡು. ವಜನಡು ಬಾರಿ ಮಲ್ಲ ಮೀನು ಮಾತ್ರ ತೂಯರ್ಲ ರಕ್ಕಸ ಮೀನಾದ ತೂಜಿನ ಒಂದು ಬಂದರಡು ಸೇರ್ದಿನ ಗಿರಾಕಿಲೆಗ್ ಮೀನು ಪತ್ತು ನಕ್ಲೆಗ್ ಆಶ್ಚರ್ಯ ಉಂಡು ಮಲ್ತದಂಡು. ಮೀನು ಪತ್ತೆರೆ ಪೋತಿನ ಸಿ ಕ್ಯಾಪ್ಟನ್ ಪನ್ಪುನ ಲೈಲ್ಯಾಂಡ್ ಬೋಟ್ ದಕ್ಲು ಬೀಜಿನ ಬಲೆಟ್ ಈ ಮೀನು ತಿಕ್ಕಲ್ದ ಬೋರ್ದುಂಡು. ಮಲ್ಪೆ ಬಂದರಡು ಬೋಟದ ಮೀನ್ಲೆನ ದೊರಿಪುನಗ ಬಲೆತ ಉಲೈ ಈ ಮೀನು ತೋಜಿದುಂಡು. ಊರದ ಭಾಷೆಡ್ ಗರ್ಗಸ್ ಮೀನಂದ ಪನ್ಪುನ ದೆಕ್ ಗರಗಸ ಶಾರ್ಕ್ ಅಂದ್ಲ ಪುದರುಂಡು. 10 ಹೆಚ್ಚ ಉದ್ದದ ಮೀನ್ದ ಬಾಯಿಡ್ದು ಗರ್ಗಸ್ ಮಾದರಿದ ದೂಂಚಿದ ಪರು ಪಿದಾಯಿ ಬೈದುಂಡು. ತೂಕ 205 ಕಿಲೋ ಇತ್ತದು. ಕ್ರೇನಡು ಮೀನನ್ನು ಓಡೋಡ್ದು ಮಿತ್ತದಿರ್ತದು. ಲಾರಿಡ್ ದಿಂಜಾದ ಕುಡ್ಲಗ ಕಡಪುಡ್ದು ಕೊರ್ಪುನ ವ್ಯವಸ್ಥೆ ಮಲ್ತದುಂಡು.
ಹರೀಶ ವಯಸ್ಸು 36 ಪನ್ಪುನ ಕನ್ನಡ ಸಿನಿಮಾ ಶುಕ್ರವಾರ ರಾಜ್ಯ ಡೋರ್ಮಿಡ್ ಬಿಡುಗಡೆ ಆತಂಡ. ಗುರುರಾಜ್ ಜ್ಯೇಷ್ಠ ನಿರ್ದೇಶನದ ಈ ಸಿನಿಮಾಡು ಪುನೀತ್ ರಾಜ್ಕುಮಾರ್ ಪಂತಿನ ಟೈಟಲ್ ಸಾಂಗ್ ಉಂಡು. ಹರೀಶ ವಯಸ್ಸು 36 ಪನ್ಪುನ ಕನ್ನಡ ಸಿನಿಮಾ ಶುಕ್ರವಾರ ರಾಜ್ಯ ಡೋರ್ಮಿಡ್ ಬಿಡುಗಡೆ ಆತಂಡ. 35 ವರ್ಷ ಪ್ರಾಯದ ಹರೀಶ್ ಮದಿಮೆ ಆಯ್ರೆ ಪಿದಣ್ಣಗ ದಾನೆ ಮಾತ ಆಂಡ್ ಪನ್ಪನವು ಈ ಸಿನಿಮಾದ ಕಥಾ ತಿರ್ಲ್ ಆದುಂಡು. ಹಿರಿಯ ನಟಿ ಉಮೇಶ್, ಶ್ವೇತಾ ರೆಹುಳೆ, ದೀಪಿಕಾ ರಾವ್ ಸೇರ್ನಂಚ ಅನುಭವದ ಸಿನಿಮಾ ಕೂಟ ಹರೀಶ 36 ಸಿನಿಮಾಡುಂಡು. ಇದುಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾಡು ಜೋಸೆಫ್ ಮಾಸ್ಟರ್ ವೇಷ ಪಾಡ್ದಿನ ಯೋಗೇಶ್ ಈ ಸಿನಿಮಾಡು ಪ್ರಧಾನ ವೇಷಡುಲ್ಲೆರು. ಗುರುರಾಜ್ ಜ್ಯೇಷ್ಠ ನಿರ್ದೇಶನಡು ಮೂಡಿದು ಬತ್ತಿನ ಸಿನಿಮಾಡು ಪುನೀತ್ ರಾಜ್ಕುಮಾರ್ ಪಂಡಿನ ಟೈಟಲ್ ಸಾಂಗ್ ಉಂಡು. ಜಿಲ್ಲೆದ ಗುರುವಾಯ್ನಕೆರೆ ಕುಡ್ಲದ ಪೊರ್ಲ ಪರಿಸರಡು ಸಿನಿಮಾ ಇಡೀ ಚಿತ್ರೀಕರಣ ಆತಂಡ. ಎಡ್ಡೆ ಸ್ವರಧ್ವನಿಪದ ಸಂಗೀತಗೂ ಮಂಗಳೂರು ಕನ್ನಡದ ಕಮ್ಮೆನ ನೆಗೆತದಂಡ. ಎಸ್ಸಿನಿ ನಮ್ಮ ಹರೀಶ ವಯಸ್ಸು 36 ಬಂದ ಸಿನಿಮಾ ರಿಲೀಸ್ ಆತಂಡು ಮತ್ತು ಕಲಾಭಿಮಾನಿಗಳು ಬೈದೇರು ಅಂಚದು ಪುನಃ ಹೊಸ ಕಲಾವಿದರು ಅಂಚ ಹೊಸ ತಂಡ ಸೇರಿದ ಮಂತಿನ ಅಂಚಿನ ಸಿನಿಮಾ ಅದಕ್ಕೋಸ್ಕರ ಮಲಮಲ್ಲ ಸ್ಟಾರ್ ನಕಲಿಗೆ ಹಾಕಲ ಫ್ಯಾನ್ ಫಾಲೋವರ್ಸ್ ಉಪ್ಪೇರು. ಸೊ ನಮ್ಮ ಹೊಸ ತಂಡನ ಬುಲೆಪವನ ಅಂಚಿನ ನಿಖಲ್ನ ಕರ್ತವ್ಯ ಅಂಚನೆ ಖಂಡಿತವಾದ ನಿಖಲೆ ಟೆನ್ಷನ್ ಫ್ರೀ ಮಂತ್ ತೂಪುನ ಅಂಚಿನ ಸಿನಿಮಾ ವಿವರಿತದ ಟೆನ್ಷನ್ ಇತ್ತಿನ ಬಂಜರ ಗುಲ್ಲು ತೆಲಿಪುನ ಅಂಚಿನ ಒಂದು ಸಿನಿಮಾ ಅಂಚರ ದಯಮಂತದ ಬಲ್ಲೆ ನಾನಾ ತೆಡ್ಡೆ ಸಿನಿಮಾ ಅನ್ಬಾರ ಅವಕಾಶ ಕೊರಲಿ. ಹರೀಶ ವಯಸ್ಸು 36 ಇದು ಒಂದು ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ ನೋಡ್ಬೋದಾದಂತಹ ಫಿಲ್ಮ್. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಅಪ್ಪು ಸರ್ ಅವರು ಕೂಡ ನಮ್ಮ ಟೈಟಲ್ ಟ್ರ್ಯಾಕ್ ಹಾಡಿದ್ದಾರೆ. ಸೊ ಇದನ್ನು ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ನೋಡ್ಬಹುದಾದಂಥ ಫಿಲ್ಮ್. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಕೂಡ ಇದು ಹೌದು. ಇಡೀ ಸೊಸೈಟಿ ಎಲ್ಲ ಥರದ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬನ್ನಿ, ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತೇವೆ. ಒಳ್ಳೆದಿತ್ತು, ಕಾಮಿಡಿ ಮೆಸೇಜು ಒಳ್ಳೆದಿತ್ತು, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ಸೂಪರ್ ಒಳ್ಳೆಯದಾಗಿದೆ ಸರ್, ತುಂಬ ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆ ತುಂಬ. ಎಲ್ಲ ಕುಟುಂಬದವರು ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ನೋಡೋದು. ಸೂಪರ್ ಆಗಿದೆ, ಕಾಮಿಡಿ ಎಲ್ಲ ರಕ್ಷಣೆ ಮಾಡಿರೋ ಅವರ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಫಿಲ್ಮ್ ತುಂಬ ಸೂಪರ್ ಆಗಿದೆ. ನಾಯಕ ಇಬ್ಬರು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದೇ ಮಂಗಳೂರು ಕನ್ನಡ ಕೇಳಿ ತುಂಬ ಖುಷಿ ಆಯಿತು. ಒಳ್ಳೆ ಆಗಿದೆ ಫಿಲ್ಮ್. ಆಲ್ ದ ಬೆಸ್ಟ್. ಪಿಕ್ಚರ್ ಬಾರಿ ಶೋಕ್ ಆತನು, ರಕ್ಷಣಾ ಆ್ಯಕ್ಟಿಂಗ್ ಸೂಪರ್, ಮಾತನಾಡಲು ಆ್ಯಕ್ಟಿಂಗ್ ಬಾರಿ ಶೋಕ್ ಆತನು. ಪಿಕ್ಚರ್ ತೂವಲಿ 100% ಗ್ಯಾರಂಟಿ. ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿ ಇಷ್ಟ ಆಯಿತು. ಪಿಕ್ಚರೈಸೇಷನ್ ಡಬ್ಬಿಂಗ್ ಎಲ್ಲ ಇಷ್ಟ ಆಗಿದೆ. ಎಲ್ಲ ಸ್ಟೋರಿನೂ ಈಗೆಲ್ಲ ನಮ್ಮ ಸುತ್ತಮುತ್ತ ನಡೆಯುವಂಥದ್ದೆಲ್ಲ ಸೇರಿಸ್ಕೊಂಡು ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಚೆನ್ನಾಗಿ ಬಂದಿದೆ, ಖುಷಿಯಾಯಿತು. ಎಲ್ಲ ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಸಮಾಜದಲ್ಲಿ ತುಂಬ ವಯಸ್ಸಾದ ಹುಡುಗರು ಇರುವಾಗ ಇದೊಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು. ಫಿಲ್ಮ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಕೂಡ ಉಂಟು ಇದರಲ್ಲಿ. ತುಂಬ ಖುಷಿಯಾಯಿತು. ನನಗೆ ಈ ಫಿಲ್ಮಲ್ಲಿ ತುಂಬ ಇಷ್ಟ ಆಗಿದ್ದಂದರೆ ಇದೊಂದು ನೈಜ ಕತೆ. ಹೇಳಿದರೆ ನಮ್ಮ ಊರಲ್ಲೇ ಆಗಲಿ ಯಾವುದೇ ಊರಲ್ಲಾಗಲಿ ಒಂದು 40, 35, 40, 50 ಅವರು ತುಂಬ ಜನ ಮದುವೆ ಆಗದೆ ಇದ್ದವರು ಇದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶ ನೀಡಿದಾಗೆ ಆಗುತ್ತೆ ಅಂತ ನನಗೊಂದು ಅನಿಸ್ತದೆ. ಸೆಕೆಂಡ್ ಆಗಿ ನನಗೆ ತುಂಬ ಇಷ್ಟ ಆಗಿದ್ದು ಮ್ಯಾಂಗ್ಳೂರು ಕನ್ನಡ. ಯಾಕೆಂದರೆ ನಾವು ಯೂಶ್ವಲಿ ಮೂವಿಯಲ್ಲಿ ಬ್ಯಾಂಗ್ಳೂರು ಸ್ಟೈಲ್ ಇದು ಕನ್ನಡ ಮಾತ್ರ ಕೇಳುವಾಗ ಏನೋ ಸ್ವಲ್ಪ ನಮಗೆ ಹತ್ತಿರ ಆಗೋದಿಲ್ಲ. ಅದು ಈ ಕನ್ನಡ ಕೇಳಿದಾಗ ಏನೋ ನಮ್ಮನೆ ಪಕ್ಕದವರೇ ಮಾತಾಡ್ತಾ ಇದ್ದಾರೆ, ಆ ಥರ ನನಗೆ ತುಂಬ ಇಷ್ಟ ಆಗಿದೆ. ಅದು ವ್ಯೂ ಆಗೋದಕ್ಕಿಂತ ಅದು ಜನರಿಗೆ ತುಂಬ ಟಚ್ ಆಗಿದೆ ಅನ್ನೋದು ಒಂದು ಭಾರಿ ಖುಷಿ ವಿಷಯ. ಎಲ್ಲರಿಗೆ ನಾನು, ಇಡೀ ಟೀಮಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಫಿಲ್ಮ್ ಎಲ್ಲರೂ ನೋಡಿ ಮತ್ತು ಮನೆಗೆ ಹೋಗಿ ಎಲ್ಲರಿಗೆ ಹೇಳಿ, ಅಂದರೆ ನಮ್ಮದು ಲೋಕಲ್ ನಾವು ಅವರಿಗೆ ಸಪೋರ್ಟ್ ಮಾಡೋಣ. ತುಳುನಾಡದ ಪೌರಾಣಿಕ ನಾಟಕಲೆಡು ದಾಖಲೆ ಬರೆದು ಇತಿಹಾಸ ಸೃಷ್ಟಿ ಮಲ್ತಿನ ಶಿವದೂತೆ ಗುಳಿಗೆ 200ನೇ ಪ್ರದರ್ಶನಗೂ ಸಜ್ಜಾತಂಡ. ಮಾರ್ಚ್ 14ಕ್ಕೆ ಕುಡ್ಲಾ ಕೋಡಿಕಲ್ದ ಆಲಗುಡ್ಡೆ ವಿಶ್ವಭಾರತಿ ಫ್ರೆಂಡ್ ಸರ್ಕಲ್ದ 34ನೇ ವರ್ಷದ ಆಚರಣೆಡು ಪ್ರದರ್ಶನ ಕೋರ್ಪುಣೊಂದು ನಿರ್ದೇಶಕರು ವಿಜಯಕುಮಾರ್ ಕೊಡಿಯಲ್ಬಾಯಲ್ ಪಂತೆರು.
ತುಳು ನಾಟಕ ಬೊಕ್ಕ ಸಿನಿಮಾ ರಂಗದ ನಟೆ ಬೊಕ್ಕ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿ ಕುಟ್ಟುಡು ಪಾತಿರ್ದು ತುಳುನಾಡದ ಪೌರಾಣಿಕ ನಾಟಕೊಲಿಡು ದಾಖಲೆ ಬರೆದು ಇತಿಹಾಸ ಸೃಷ್ಟಿ ಮಲ್ತಿನ ಶಿವದೂತೆ ಗುಳಿಗೆ ತುಳು ನಾಟಕ 200ನೇ ಪ್ರದರ್ಶನಗೂ ಸಜ್ಜಾವನುಂಡು. ಕುಡ್ಲದ ಕೋಡಿಕಲ್ ಆಲಗುಡ್ಡೆ ವಿಶ್ವಭಾರತಿ ಫ್ರೆಂಡ್ಸ್ ಸರ್ಕಲ್ದ 34ನೇ ವರ್ಷದ ಆಚರಣೆಡು ಪ್ರದರ್ಶನ ಕೊರ್ಪುಣೊಂದು ಪಂಡಿರೋ. ತುಳುನಾಡದ ಜನ ಬಾರಿ ಪ್ರೀತಿ ತೋಜಾದಿರು. ನಾಟಕದ ಮಿತ್ತು ಅಭಿಮಾನ ದೀವೊಂದಿರು ಅಂಚಾದು ಒಂದು ಸಾಧ್ಯ ಆತನು. ಪ್ರದರ್ಶನ 500 ಕಡಪುಡೊಂದು ಉದ್ದೇಶ ದೀವೊಂದ. ಬೇತೆ ಭಾಷೆದಕ್ಲಿಗೆ ಬೋಡಾದು ಕನ್ನಡ ಬೊಕ್ಕ ಮಲಯಾಳಂ ಭಾಷೆಡು ಪ್ರದರ್ಶನ ಕೊರಿಯರೆ ಸಜ್ಜಾವನುಂಡು. ಈ ನಾಟಕದ ಗೆಲ್ಮೆಗ್ ಕಾರಣಾಯಿನ ಅಚ್ಪ ಜನೋಡು ದಿಚ್ಚ ಕಲಾವಿದರು ಬೊಕ್ಕ ತಂತ್ರಜ್ಞರಿಗೂ ಮರ್ಯಾದೆ ಮಲ್ಪುಣೊಂದು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಂಡಿರು. ವಿಶ್ವಭಾರತಿ ಫ್ರೆಂಡ್ ಸರ್ಕಲ್ದ ರಾಜೇಶ್ ಕುಡ್ಲ ಬೊಕ್ಕ ಸುಜನ್ ಕುಮಾರ್ ಸುದ್ದಿ ಕೂಟೊಡಿದ್ದರು. ನಮ್ಮ ಕಲಾ ಸಂಗಮ ನಾಟಕ ತಂಡದ ಶಿವದೂತ ಗುಳಿಗೆ ನಾಟಕದ 200ನೇ ಪ್ರದರ್ಶನವನ್ನು ಆಚರಿಸಲಿಕ್ಕೆ ನಿರ್ಧರಿಸಿದ್ದಾರೆ. ತುಳು ರಂಗಭೂಮಿಯಲ್ಲಿ ಒಂದು ಪೌರಾಣಿಕ ನಾಟಕ ಅತಿ ಕಡಿಮೆ ಅವಧಿಯಲ್ಲಿ ಒಂದು 200ನೇ ಪ್ರದರ್ಶನವನ್ನು ಪ್ರಯೋಗ ಮಾಡ್ತಾ ಇದೆ. ಈ ನಾಟಕದ ಒಂದು ನಮ್ಮ ಗುರಿ 500 ಪ್ರದರ್ಶನದಿದೆ. ಸುಮಾರು ಒಂದು ಮೇ ತಿಂಗಳಿಗೆ ಇದು 300ರ ಗಡಿಯ ಹತ್ರ ಬರ್ತಾ ಇದೆ. ಈ ನಾಟಕ ಶನಿವಾರ ಮಾರ್ಚ್ 12 7 ಗಂಟೆಗೆ ಕೋಡಿಕಲ್ನ ಆಲಗುಡ್ಡ ಇಲ್ಲಿ ಪ್ರದರ್ಶನ ಕಾಣಲಿಕ್ಕಿದೆ. ನೀವೆಲ್ಲ ನೋಡಬೇಕು. ಈ ನಾಟಕ ಯಶಸ್ಸು ಕಾಣಲಿಕ್ಕೆ ಮಾಧ್ಯಮ ಮಿತ್ರರು ನಮಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀವಿ. ಹಾಸ್ಯ ನಾಟಕಕ್ಕೆ ಮಾತ್ರ ಶರಣಾಪೇರು ಗಂಭೀರ ನಾಟಕ ತೂಪುಜೇರು ಪನ್ಪನ ಒಂಜಿ ಪಾತೆರ ಇತ್ತಂಡ ಬಟ್ ಅವಿನಿ ಸುಳ್ಳಾಂಡ ಜನ ಅನ್ಪೇರು ಕಾಲ ಬದಲಾತನ ಪೂರ ಜನಕುಲು ಹಾಳಾತೇರು ಬಂದು ಕಾಲ ಬದಲಾವಣೆ ಅಂಡ್ ಪೂರ ಜನಕುಲು ಹಾಳಾತಜೇರು. ನಮ್ಮ ಸಂಸ್ಕೃತಿ ಸಂಸ್ಕಾರ ದೈವಾರಾಧನೆಗೆ ಇನಿಕಲ ಜನ ಸ್ಪಂದಿಸುವರು ಪನ್ಪನಕ್ಕೆ ಶಿವದೂತ ಗುಳಿಗೆ ನಾಟಕ ಸಾಕ್ಷಿ ಆಪುಂಡು. ಮೇ ತಿಂಗಳು ಅಂತೇಳಿ 300 ಶೋ ತಂಚಿ ಈ ನಾಟಕ ಪೋನುಂಡು. ಮಸ್ತ್ ಬೇಡಿಕೆ ಐತೆ ನಡೆದವರ ಈ ನಾಟಕ ನಾನು ಪ್ರಪ್ರಥಮ ಬಾರಿ ತುಳು ನಾಟಕ ಒಂಜಿ 2 ಲ್ಯಾಂಗ್ವೇಜಿಗೆ ಭಾಷಾಂತರ ಅವನುಂಡು. ಮಲಯಾಳಂ ಬೊಕ್ಕ ಕನ್ನಡ ಬ್ರಹ್ಮಾವರ ದಂಚಿ ಕನ್ನಡ ವರ್ಷನ್ ನಾನು ಬುಕ್ ಮಲ್ತೊಂದಿಲ್ಲ ಆಯ್ತಾ. ಕಾಸರಗೋಡು ದಂಚಿ ಮಲಯಾಳಂ ವರ್ಷನ್ ಬುಕ್ ಮಲ್ತೊಂದಿಲ್ಲ. ಆಗಸ್ಟ್ ಬೊಕ್ಕ ಅವನುಂಡು ಜೊತೆಟ್ಟು ಬೇತೆ ದೇಶೋಡು ಈ ನಾಟಕ ಪ್ರಯೋಗ ಅವನುಂಡು. ನಮ್ಮ ಹಿಂದೂ ಧರ್ಮದ ದೈವಲೆಗೆ ಬೇತೆ ಧರ್ಮಲ ಗೌರವ ಕೊರ್ಪುಂಡು ಮಾಡ್ಕೊಂಡು ಶಿವದೂತಗಳಿಗೆ ನಾಟಕ ಸಾಬೀತು ಮಾಡ್ತಾನೆ. ವಿಶ್ವಭಾರತಿ ಫ್ರೆಂಡ್ ಸರ್ಕಲ್ 34ನೇ ವರ್ಷದ ವಾರ್ಷಿಕೋತ್ಸವ ಮಂತೊಂದಿಲ್ಲ. ಶಿವದೂತೆಗಳಿಗೆ ಲಾಸ್ಟ್ ಇಯರ್ 74ನೇ ಪ್ರಯೋಗನು ಶಿವದೂತೆಗಳಿಗೇನು ಎಂಗಲು ಕೋಡಿಕಲ್ ವಿಶ್ವಭಾರತಿ ಫ್ರೆಂಡ್ ಸರ್ಕಲ್ದ ಆಲಗುಡ್ಡೆ ಮೈದಾನ ಬಂದಿದ್ದ ಜನಕಲ್ನ ಅಭಿಪ್ರಾಯದ ಮಿತ್ತು ಈ ವರ್ಷ ಬಂಡ ಈ ಪದ್ರಾಡಕ್ಕೆ ಶನಿವಾರದಲ್ಲಿ ಕೋಡಿಕಲ್ ಆಲಗುಡ್ಡೆ ಮೈದಾನ ಬಂತಂದಲ್ಲ ವಿಶೇಷದಾದ ಬಂಡ ಇಂದು ಎಂಗ್ಲಿಗೆ 200ನೇ ಶೋ ಎಂಗ್ಲಿಗೆ ಬರ್ಕೊಂಡು ಎನ್ನದಿತ್ತೀಗ ಅಚಾನಕ್ ಒಂಜಿ 25 ದಿನ ತುಂಬ ಎಂಗ್ಲಿಗೆ ಗೊತ್ತಾಯಿನಿ ಅಂಚಾರ ರೈತ ಪೂರ್ವ ತಯಾರಿ ಮಂತದ್ದು ಇತ್ತ 200ನೇ ಪ್ರಯೋಗಕ್ಕೂ 4 ಜನ ಸಾಧಕರಿಗೆ ಸನ್ಮಾನ ಬೊಕ್ಕ ಒಂಜಿ ಐಟು ಏರು ಪೂರ ಟೀಮ್ ವರ್ಕ್ ಮಾಡ್ದಿರಾಕ್ಲೆ ಪೂರ ಒಂಜಿ ಮೂಮೆಂಟ್ ಕೊರ್ಪಿನ ಒಂಜಿ ಪ್ರೋಗ್ರಾಮ್ ಅಂತಂದಲ್ಲ. ತುಳು ರಂಗಭೂಮಿ ಬೊಕ್ಕ ತುಳು ಸಿನಿಮಾ ರಂಗದ ಹಿರಿಯ ಕಲಾವಿದರು ಸರೋಜಿನಿ ಶೆಟ್ಟಿ ಕರ್ನಾಟಕ ನಾಟಕ ಅಕಾಡೆಮಿದ 2021ನೇ ಸಾಲದ ವರ್ಷದ ರಂಗ ಪ್ರಶಸ್ತಿ ಪಡೆದರು. ಅಂಚನೆ ತುಳು ರಂಗಭೂಮಿದ ಸಾಧಕರು ಕಾರ್ಲದ ಚಂದ್ರಹಾಸ ಸುವರ್ಣರಿಗೂ ಯುವರಂಗ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿದರು. ಕರ್ನಾಟಕ ನಾಟಕ ಅಕಾಡೆಮಿ 2021ನೇ ಸಾಲದ ವಾರ್ಷಿಕ ರಂಗ ಪ್ರಶಸ್ತಿಗೂ ತುಳು ರಂಗಭೂಮಿದ ಪುದರ್ಪೋಯಿ ಕಲಾವಿದರು ಶಕ್ತಿನಗರದ ಸರೋಜಿನಿ ಶೆಟ್ಟಿ ಬೊಕ್ಕ ಯುವ ರಂಗ ಪ್ರಶಸ್ತಿಗೂ ತುಳು ರಂಗಭೂಮಿ ಕ್ಷೇತ್ರಗೂ ಸೇವೆ ಸಂದಾವನ ಕಾರ್ಲ ತಾಲೂಕುದ ಚಂದ್ರಹಾಸ ಸುವರ್ಣ ಮೊಕ್ಲಿನ ಅಜತದ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತದುಂಡು. ಸರೋಜಿನಿ ಶೆಟ್ಟಿ ಶ್ರೀ ಗಣೇಶ ನಾಟಕ ಸಭಾ ಚಾಪರ್ಕ ಕಲಾವಿದರು ಬೊಕ್ಕ ಶ್ರೀ ಲಲಿತೆ ಕಲಾವಿದರು ಕುಡ್ಲ ಸೇರ್ನಂಚ ಬೇತೆ ಬೇತೆ ನಾಟಕ ಕೂಟಲೆಡು ವೇಷಪಾಡ್ನ ಹಿರಿಯ ಕಲಾವಿದರಾದುಲ್ಲೆರು. ವೀರರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಕಟಿಲ್ದಪ್ಪೆ ಉಳ್ಳಾಲ್ದಿ, ಬಂಗಾರ ಬಾಲೆ, ಬಯ್ಯ ಮಲ್ಲಿಗೆ ಇಂಚ ರಡ್ಡರ ಸಾರೊಡ್ಲ ಹೆಚ್ಚ ಪ್ರದರ್ಶನ ವೇಷಪಾಡ್ದು ಮಲ್ಲ ಪುದರು ಪಡೆತಿರು. ಚಂದ್ರಹಾಸ ಸುವರ್ಣ ಕರಿನ 41 ವರ್ಷಲೆಡು ಕಾರ್ಕಳ ಕಲಾರಂಗ ಸಂಸ್ಥೆಡು ತುಳು ರಂಗಭೂಮಿ ಕ್ಷೇತ್ರಗೂ ಸೇವೆ ಸಂದಾದಿರು. 5 ವರ್ಷಗೊರ ನಾಟಕ ಪಂತೊಲಿನು ಬೊಕ್ಕ 10 ದಿನತ ನಾಟಕೋತ್ಸವನು ನಡಪಾಂದುಲ್ಲೆರು. ನಾಟಕ ಕೂಟಲಿಡ್ದು ಬೇತೆ ಬೇತೆ ವೇದಿಕೆಲಿಡು ನಾಟಕೊಲಿನ ದೀವೊಂದು ಬತ್ತಿನಾರು ಚಂದ್ರಹಾಸ ಸುವರ್ಣರು ಆದುಲ್ಲೆರು.
ಕೊರೋನಾ ಆಮ್ರಿಕಾನ್ ಸೀಕದ ಕಾರಣೊಡ್ದು ದೇಶ ಮಟ್ಟದ ವಿಮಾನ ಸಂಚಾರ ಬಂದ್ ಆದಿತ್ತದು ಒಂದೊಂದನೆ ಸುರು ಮಲ್ತೊಂದಿತ್ತರು ದುಂಬುದಂಚ ಸಂಚಾರ ಸುರು ಮಲ್ಪೆರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಒಪ್ಪಿಗೆ ಕೊರನಿಡ್ದವರ ಬಜ್ಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣೊಡ್ದು ಮಾರ್ಚ್ 27ಕ್ಕೆ ಮಾತಾ ವಿಮಾನಲ ಸಂಚಾರ ಸುರು ಮಲ್ಪುವ ಬಜ್ಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತುನ ತಾಣೊಡು ಕೊರೋನಾ ಒಮಿಕ್ರಾನ್ ಸೀಕದ ಕಾರಣ ದೇಶ ಮಟ್ಟದ ವಿಮಾನ ಸಂಚಾರ ಇಡೀ ಶುರುವಾದಿಚ್ಚಾಂಡು ಇತ್ತೆ ಅವನು ಕೂಡ ಸುರು ಮಲ್ಪರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಒಪ್ಪಿಗೆ ಕೊಡ್ದಿತ್ತದು ಬಜ್ಪೆಡ್ದು ಮಾರ್ಚ್ 27 ಮಾತಾ ವಿಮಾನಲ ಸಂಚಾರ ಸುರು ಮಲ್ಪುವ ಇಂಡಿಗೋ ಸ್ಪೈಸ್ ಜೆಟ್ ಏರ್ ಇಂಡಿಯಾ ಗೋ ಫಸ್ಟ್ ವಿಮಾನಯಾನ ಸಂಸ್ಥೆಲಿನ ವಿಮಾನಲು ಇತ್ತೆ ಕುಡ್ಲಡ್ದು ಬೆಂಗಳೂರು ಬೊಂಬಾಯಿ ಹೈದರಾಬಾದ್ ಚೆನ್ನೈ ಬೊಕ್ಕ ಕೊಯಮತ್ತೂರುಗೂ ಸಂಚಾರ ಮಲ್ತೊಂದುಲ್ಲ ಇಂಡಿಗೋ ಸಂಸ್ಥೆದ ವಿಮಾನಲು ಹೆಚ್ಚಿಗೆ ಇತ್ತದು ಬೆಂಗಳೂರು ಬೊಂಬಾಯಿ ಹೈದರಾಬಾದ್ ಬೊಕ್ಕ ಚೆನ್ನೈಗೂ ವಾರಗೂ 57,000 ಸಂಚಾರ ನಡಪೊಂದುಲ್ಲ ಸ್ಪೈಸ್ ಜೆಟ್ ಬೆಂಗಳೂರು ಬೊಕ್ಕ ಹೈದರಾಬಾದ್ಗೂ 4 ದಂಚ ಏರ್ ಇಂಡಿಯಾ ಕೊಯಮತ್ತೂರುಗೂ 7 ಗೋ ಫಾಸ್ಟ್ ಬೊಂಬಾಯಿಗೂ ಆಜಿ ಸಂಚಾರ ಮಲ್ಪುಂಡು ನನ್ನ ಹೊಸ ಸಂಚಾರ ನಿಘಂಟಾಯಿನಂಚ ಇಂಡಿಗೋ 77 ಸ್ಪೈಸ್ ಜೆಟ್ 14 ಗೋ ಫಸ್ಟ್ 14 ಸಂಚಾರಗೂ 2 ಏರ್ ಇಂಡಿಯಾದ ಸಂಚಾರ ಅಂಚನೆ ಉಪ್ಪುಂಡು ದೇಶದ ಉಲೈದ ಸಂಚಾರ 78 116 2 ಪುಣೆಗೂ ವಾರಗೂ 5 ಹೊಸ ಸಂಚಾರ ನಡಪಾಯರೆ ಇಂಡಿಗೋ ಪ್ರಸ್ತಾಪ ದುಂಬುದಿತ್ತಲು ಫೆಬ್ರವರಿ 1,03,273 ಜನ ವಿಮಾನ ಸಂಚಾರ ಮಲ್ತುದಿರಂದು ವಿಮಾನ ತಾಣದ ಅಧಿಕಾರಿಗಳು ತೆರಿಪಾದರು ತುಳುಪಾತಿರ್ಗ ತುಳುವರಿಪಾಗ ದುಬೈ ಯುಎಇ ಫೇಸ್ಬುಕ್ ಕೂಟ ದುಬೈದ ಲತೀಫ್ ಆಸ್ಪತ್ರೆಡ್ ಮಾರ್ಚ್ 13 ಐತಾರ ಕಾಂಡೆ 17 ಮುಟ್ಟ 9ನೇ ವರ್ಷದ ನೆತ್ತಿರದಾನ ಶಿಬಿರ ದೀವೊಂದುಂಡು ಶಿಬಿರಗು ಬಲೆ ದೋಸ್ತಿಲೆಲ್ಲ ಲೆತ್ತೊಂದು ಬಲೆಂದು ಸಂಘಟಕರು ಪ್ರಕಟಣೆ ಕೇನೊಂದೆರು ಇತ್ತೆ ಕುಡೂರ ಇನಿತ ಮಲ್ಲ ಸುದ್ದಿಲು ಮುಲ್ಕಿ ಕೋಲ್ನಾಡು ರಾಜ್ಯ ಮಟ್ಟದ ಕೃಷಿ ಮೇಳ ಕೃಷಿ ಸಿರಿ 2022 ಉದಿಪನ ಜವಣ ಜವಂದಿಲೆಡ ಕೃಷಿ ಬಗೆಟ್ ಪ್ರೀತಿ ಮೂಡಿನ ಕೆಲಸ ನಡಪಡು ಯೋಗಿ ಆದಿತ್ಯನಾಥ್ 2ನೇ ಸರ್ತಿಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಕದ್ರಾ ಜೋಗಿ ಮಠಟು ಸಂಭ್ರಮ ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಬಿಜೆಪಿ ವಿಜಯೋತ್ಸವ ನೀರ್ದ ಬಿಲ್ಲಡು ಪಾಡುನ ದಂಡದ ಕಾಸನ್ನು ಬುಡ್ದು ಬುಡ್ಪುಂಡು ಪಾಕದಿನೊಡ್ದು ನೀರ್ದ ಬಿಲ್ಲಡು ಸಮಸ್ಯೆ ಅಂಚಾದ ನಿರ್ಧಾರ ಮೇಯರ್ ಪ್ರೇಮಾನಂದ ಶೆಟ್ಟಿ ಜ್ಯೇಷ್ಠ ನಿರ್ದೇಶನದ ಹರೀಶ ವಯಸ್ಸು 36 ಕನ್ನಡ ಸಿನಿಮಾ ರಾಜ್ಯ ಡೋರ್ಮಿಡ್ ಬಿಡುಗಡೆ ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು